ಈ ಬಾರಿ ಮತ್ತೊಮ್ಮೆ ಭಾರತದ ಅಭಿವೃದ್ಧಿಗೆ, ಭಾರತದ ಸ್ವಾಭಿಮಾನ ಉಳಿಸ್ಕೊಳ್ಳೋದಕ್ಕೋಸ್ಕರ ಪಾರ್ಲಿಮೆಂಟ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಆಸೆ ದೇಶದ ಜನಕ್ಕೆ BJPಯ ಕಾರ್ಯಕರ್ತರ ಮನಸ್ಸಿನಲ್ಲಿದೆ. ಅದಕ್ಕೆ ಬೇಕಾದಂಥ ತಯಾರಿ ಮೀಟಿಂಗ್ಗಳು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೀತಿದೆ. ಆ ತಯಾರಿ ಇವತ್ತಿಲ್ಲಿ ಶುರುವಾಗಿದೆ. ವಿಶ್ವಾಸ ಇದೆ ಈ ಹೋದ ಸಲ ಇದ್ದಿದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಜಪ ಈ ಸಲ ದೇಶದಲ್ಲಿ ಗೆಲ್ಲುತ್ತೆ. ಜನನೂ ಅದನ್ನು ತೋರಿಸ್ಕೊಟ್ಟಿದ್ದಾರೆ. 5 ರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯಗಳ ಚುನಾವಣೆ ರಿಸಲ್ಟನ್ನು ನೋಡಿದಾಗ ಜನರ ಮನಸ್ಸಿನಲ್ಲಿ ಏನಿದೆ ಅನ್ನುವಂಥದ್ದು ಸಹಿತ ಸ್ಪಷ್ಟವಾಗಿದೆ. ನಂತರ ದೇಶದ ಎಲ್ಲ ವಿರೋಧ ಪಕ್ಷಗಳು ಸೇರಿ ರಾಮನ ಮಂದಿರ ಎಲ್ಲ ಪ್ರತಿಷ್ಠಾಪನೆ ಆಗಬಾರ್ದು ಅನ್ನುವಂಥ ಅಪೇಕ್ಷೆ ಇತ್ತು. ಆದರೆ ಜನ ಮತ್ತೊಮ್ಮೆ ಅಲ್ಲೂ ತೋರಿಸಿದ್ರು, ನಾವು ಯಾವ ಪಕ್ಷಕ್ಕಾರೋ ಸೇರಲಿ ಈ ದೇಶದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಏನಾಗಬೇಕಿತ್ತು ಅದು ಆಗಬೇಕು ಅಂತ. ಇವತ್ತಿಗೂ ಲಕ್ಷಾಂತರ ಜನ ಅಲ್ಲಿ ಹೋಗ್ತಿರೋದನ್ನು ನೋಡಿದಾಗ ಈ ದೇಶದ ಜನರ ಭಾವನೆಗಳು ಸಹಿತ ಗೊತ್ತಾಗುತ್ತೆ. ಜನಕ್ಕೆ ಎಲ್ಲ ಥರದ ವಿಶ್ವಾಸ, ದೇಶದ ಅಭಿವೃದ್ಧಿ, ಹೊರದೇಶದಲ್ಲಿ ಭಾಜಪಕ್ಕೆ ಸಿಗ್ತಿರುವಂಥ, ಮೋದಿಯವರಿಗೆ ಸಿಗ್ತಿರುವಂಥ ಸನ್ಮಾನಗಳು ಇಂದ ದೇಶ 3ನೇ ಸ್ಥಾನದಲ್ಲಿ ಫೈನಾನ್ಷಿಯಲಿ ಆರ್ಥಿಕ ಸ್ಥಿತಿಯಲ್ಲಿ ಬರಬೇಕು ಅಂತ ಮೋದಿಯವರೇನು ಆಸೆ ಇದೆ, ಅದು ಮುಂದಿನ ಚುನಾವಣೆಯ ರಿಸಲ್ಟಿನ ನಂತರ ಆಗತ್ತೆ ಅನ್ನೋ ವಿಶ್ವಾಸ ಇದೆ. ರಾಜ್ಯದಲ್ಲಿ ಸುಳ್ಳು ಹೇಳ್ಕೊಂಡು ಟೋಪಿ ಹಾಕ್ಕೊಂಡೇ ಬಂದಂಥ ಸರ್ಕಾರ ಕಳೆದ 5 ವರ್ಷ ಸಹಿತ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡೆದು ಆಳ್ವಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರು. ದೊಡ್ಡ ಸಮಾಜಗಳನ್ನು ಒಡಿಬೇಕು ಅನ್ನುವಂಥ ಪ್ರಯತ್ನಗಳು ಅವತ್ತೂ ಮಾಡಿದರು, ಇವತ್ತೂ ಮಾಡ್ತಾ ಇದ್ದಾರೆ. ಅವರ ಫೇಲ್ಯೂರನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರ ಎಲ್ಲವಕ್ಕೂ ಮೋದಿಯವರ ಮೇಲೆ ಹೇಳುವಂಥ ರೀತಿಗಳನ್ನ ನೋಡಿದ್ರೆ ಇವ್ರಿಗೆ ದೇಶದಲ್ಲಿ ಆಡಳಿತ ನಡೆಸಬೇಕು, ಅದಕ್ಕೋಸ್ಕರ ದೇಶ ವಿಭಜನೆ ಆದರೂ ಪರವಾಗಿಲ್ಲ, ಹಿಂದೂ ಸಮಾಜ ವಿಭಜನೆ ಆದರೂ ಪರವಾಗಿಲ್ಲ ಅನ್ನುವಂಥ ಅವರು ತಗೊಂಡಿರುವಂಥ ಪ್ರತಿ ತಿಂಗಳ ಸ್ಟ್ಯಾಂಡನ್ನು ನೋಡಿದ್ರೆ ಅವರು ದೇಶನ ವಿಭಜನೆ ಮಾಡಿ ಆಡಳಿತ ಮಾಡಬೇಕು ಅನ್ನೋಂಥ ಪ್ರಯತ್ನ. ಅವ್ರು ಕೇಳಿಲ್ಲ, ಇವರೇ ಹಿಜಾಬ್ ಕೊಡ್ತೀವಿ ಅಂತ ಒಂದು ಕಡೆ ಹೇಳೋದು, ಇನ್ನೊಂದು ಕಡೆ ಬಂದು ನಾವು ಹಿಜಾಬನ್ನು ನಾವೆಲ್ಲ ಯೋಚನೆ ಮಾಡ್ತೀವಿ ಅಂತ ಹೇಳುವಂಥದ್ದು. ಶಾಲೆಗಳಲ್ಲಿ ಮಕ್ಕಳನ್ನು ಎಳೆಯ ವಯಸ್ಸಿನ ಮನಸ್ಸುಗಳನ್ನ ಒಡೆಯುವಂಥ ಪ್ರಯತ್ನಗಳನ್ನ ನೋಡ್ತಾ ಇದ್ದೀವಿ ನಾವು. ದೇಶದಲ್ಲಿ ಹಿಂದೂ ಸಮಾಜ ಒಡೆದೋಗ್ಬೇಕು ಮತ್ತು ಒಂದು ಸಮಾಜದ ಓಟು ಅವರ ಬಲ ಆಗಬೇಕು ಅನ್ನೋದಕ್ಕೋಸ್ಕರ ನೆನ್ನೆ ಎಕ್ಸಾಮಿನ ಟೈಮ್ ಟೇಬಲ್ ಸಹಿತ ನೀವೆಲ್ಲರೂ ನೋಡಿದ್ರಿ. ಮಕ್ಕಳ ಮನಸ್ಸಿನಲ್ಲಿ ಇದುವರೆಗೂ ಕಾಂಗ್ರೆಸ್ಸೇ ರಾಜ್ಯದಲ್ಲಿ 60 ವರ್ಷಕ್ಕಿಂತ ಹೆಚ್ಚು ಆಳಿದ್ದರೂ ಈ ಥರದ ಪ್ರಯತ್ನ ನಡೆದಿತ್ತಿಲ್ಲ. ಎಕ್ಸಾಮನ್ನು ಶುಕ್ರವಾರದ ನಮಾಜ್ ಆದಮೇಲೆ ಎಕ್ಸಾಮ್ ಬರಬೇಕು ಅಂತೇಳಿ 2 ಗಂಟೆಗೆ ಮಧ್ಯಾಹ್ನ ಮಾಡಿರುವಂಥದ್ದನ್ನು ನೋಡಿದ್ರೆ ಓಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ. ಮುಸಲ್ಮಾನ ಸಮಾಜನ ಅಪೀಸ್ ಮಾಡ್ಕೊಂಡು ಪೂರ್ತಿ ಓಟು ತಗೊಳ್ಳುವಂಥ ಪ್ರಯತ್ನ ಸಹಿತ ಅವ್ರು ಮಾಡ್ತಾರೆ. ಇದು ಘೋರ ಅಪವಾದ. ಟೈಮ್ ಟೇಬಲ್ ಸರಿ ಮಾಡ್ತಾ ಇದ್ದರೆ ಖಂಡಿತ ಮುಂದಿನ ದಿನದಲ್ಲಿ ಹೋರಾಟ ಮಾಡುವಂಥ ಹಿಜಾಬ್ ಅವ್ರು ಇಂಟ್ರೊಡ್ಯೂಸ್ ಮಾಡಲಿ, ಅದಕ್ಕೆ ತಕ್ಕಂತೆ ನಾವೀಗ ವರ್ತನೆ ಮಾಡಬೇಕು ಮಾಡ್ತಾರೆ. ಇದು BJP ಯಾವತ್ತೂ ಕ್ಯಾಂಡಿಡೇಟ್ ನೋಡ್ಕೊಂಡು ಓಡಾಡುವಂಥ ಪಕ್ಷ ಅಲ್ಲ, ದೇಶವನ್ನು ನೋಡ್ಕೊಂಡು ಮಾಡುವಂಥ. ನಾವು ಸ್ಪಷ್ಟವಾಗಿ ಪ್ರತಿ ಕಾರ್ಯಕರ್ತನ ಮನಸ್ಸಿನಲ್ಲಿ ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥದ್ದನ್ನು ನಾವು ಹೇಳಿರ್ತೀವಿ. ಇಂದಾಗ BJPಗೆ ಹೋರಾಡುವಂಥ ಪ್ರತಿಯೊಬ್ಬ ಕಾರ್ಯಕರ್ತನ ಮನಸ್ಸಿನಲ್ಲಿ ಸೀಟ್ ಯಾರಿಗೆ ಅನ್ನುವಂಥದ್ದು ನೋಡುವಂಥ ಮಾನಸಿಕತೆ ಇರಲ್ಲ. ಅದರಿಂದ ಈ ಸಲಿಯೂ ಆಗ್ತಾ ಇರಲಿಲ್ಲ. ನಾವು ಓಡಾಡುವಂಥದ್ದು ಕಮಲದ ಗುರುತಿ ಓಟ್ ಕೊಡಿ ಅಂತ ಕೇಳುವಂಥದ್ದು. ನಮ್ಮ ಹಿರಿಯರ ಬಗ್ಗೆ ನಂಬಿಕೆ ಇದೆ. ಹಿರಿಯರು ಯಾರಿಗೆ ಟಿಕೆಟ್ ಕೊಟ್ಟರು BJP ಹಂಗೆ ಓಡಾಡುತ್ತೆ, BJPಗೆ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ. ಇದು ರಾಜ್ಯದ
ಆರ್ಥಿಕ ಸ್ಥಿತಿಯನ್ನು ತೋರಿಸುತ್ತೆ. ಸಿದ್ದರಾಮಯ್ಯನವ್ರು ಹೇಗೆ ಸುಳ್ಳು ಹೇಳ್ತಾರೆ ಅನ್ನುವಂಥದ್ದನ್ನು ತೋರಿಸುತ್ತೆ. ಅವ್ರು ಯಾವ್ಯಾವುದನ್ನು ಅಪೋಸಿಷನಲ್ಲಿ ಡಿಮ್ಯಾಂಡ್ ಮಾಡಿದ್ರು ಒಂದೂ ಇವತ್ತವರೆಗೂ ಅವ್ರು ಇಂಟ್ರೊಡ್ಯೂಸ್ ಮಾಡಿಲ್ಲ. ದುಡ್ಡು ಖರ್ಚಾಗದೇ ಇರುವಂಥ NEP SEP ಒಂದನ್ನೇ ಹೇಳ್ಕೊಂಬರ್ತಿದ್ದಾರೆ. ಅದಕ್ಕೆ ಏನು ₹1 ಖರ್ಚಾಗಲ್ಲ. ಸುಳ್ಳು ಆಶ್ವಾಸನೆ ಕೊಡುವಂಥದ್ದು. ಶಿವಕುಮಾರ್ ಅವರು ಅಧಿಕಾರ ಬಂದ ತಕ್ಷಣ ಏನು ಹೇಳಿದ್ರು? ಶಿವಕುಮಾರು ಸಿದ್ದರಾಮಯ್ಯನವರು ಪ್ರಪಂಚಕ್ಕೆ ಬುದ್ಧಿ ಕಲಿಸೋಷ್ಟು ಶಕ್ತಿ ಮತ್ತು ಬುದ್ಧಿವಂತಿಕೆ ಕರ್ನಾಟಕದ ಜನತೆಗಿದೆ ಎಂದಿದ್ರು. ಇವರು SEPಗೆ ಯಾರನ್ನ ಕರ್ಕೊಂಬಂದ್ಯಾರ? ಹೊರ ರಾಜ್ಯದ ಕರ್ನಾಟಕವನ್ನು ನೋಡದೆ